ಇವತ್ತು ಬೆಳಿಗ್ಗೆ ಸುಮಾರು 7:20 ಬೆಳಿಗ್ಗೆ ಒಬ್ಬ ಬೈಕಲ್ಲಿ ಸೀದಾ ಒಳಗೆ ಬಂದಂತೆ ಗೇಟನ್ನು ದೂಡಿಕೊಂಡು ಒಳಗೆ ಬಂದು ನಮ್ಮ ಇಲ್ಲಿ ಗರ್ಭಗುಡಿ ಹತ್ತಿರ ಇದಕ್ಕೆ ಆವರಣದೊಳಗೆ ಬಂದಿದ್ದಾನೆ. ಅದನ್ನು ನೋಡಿ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಅವನನ್ನು ಹಿಡಿದು ನಿಲ್ಲಿಸಿದ್ರು. ಅವ ಸ್ವಲ್ಪ ಮೇಲೆ ಹೋಗಿ ಇದು ಮಾಡಿದ್ದಾನೆ, ಎಲ್ಲ ದಾಂಧಲೆ ಎಲ್ಲ ಮಾಡಿದ್ದಾನೆ ಅಷ್ಟಾಗುವಾಗ ಪೊಲೀಸ್ಗೂ ಕೂಡ ನಮ್ಮ ಸೆಕ್ಯೂರಿಟಿ ಇವರು ಫೋನ್ ಮಾಡಿದ್ದಾರೆ. ಅವರು ಪೊಲೀಸ್ನವರು ಬಂದು ಅವನನ್ನು ಇಟ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ನಾನು ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವನ ಮೇಲೆ ಎನ್ಕ್ವೈರಿ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ ಅಷ್ಟೇ. ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಹಾನಿ ಅಂಥದ್ದು ಏನಾಗಲಿಲ್ಲ, ಇಲ್ಲಿ ಬೇರೆ ಏನೋ ಹಾನಿ ಆಗಲಿಲ್ಲ. ಅವನನ್ನು ಇಟ್ಕೊಂಡಿದ್ದಾರೆ ಆವಾಗಲೇ. ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾನಂತೆ, ಮತ್ತೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಪೊಲೀಸ್ನವರು ವಿಚಾರಣೆ ಮಾಡಬೇಕು. ಹಾರಿದಲ್ಲ, ಮತ್ತೆ ಅವನನ್ನು ಇಟ್ಕೊಂಡು ಬಂದಿದ್ದಾರೆ ಕೆಳಗೆ. ಹೌದು, ಆ ಸೆಕ್ಯೂರಿಟಿ ಏಜೆನ್ಸಿಯನ್ನು ಚೇಂಜ್ ಮಾಡಿ ನಾವು ಬೇರೆಯವರನ್ನು ಹಾಕಿದ್ದೇವೆ ಈಗ. ಮತ್ತೆ ಪುನಃ ಅಂದ್ರೆ ಬೈಕ್ ಅಂದ್ರೆ ಇಲ್ಲಿ ಕೆಲವು ಮನೆಯವರು ಬೈಕ್ ಇಟ್ಕೊಂಡು ಬರ್ತಾರೆ, ಅಂದ್ರೆ ಆಚೆ ಭಟ್ರ ಮನೆಯವರು. ಒಳಗಡೆ ಅಲ್ಲ, ಹೊರಗಡೆ. ದೇವಸ್ಥಾನದ ಒಳಗಡೆ ಇದ್ರು ಎಲ್ಲವನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾರೆ ಎಲ್ಲ. ಇಲ್ಲ ಖಡ್ಗವನ್ನು ಅದು ಗೊತ್ತಿಲ್ಲ ನನಗೆ ಸರಿಯಾಗಿ. ಶುದ್ಧೀಕರಣ ಎಲ್ಲ ಮಾಡ್ಲಿಕ್ಕೆ 7 ಜನ ಸರ್, ರಾತ್ರಿ 7 ಜನ ನಿನ್ನೆ ಇದ್ರು 6 ಗಂಟೆ ಹಿಂದೆ. ಇಲ್ಲಿ ಎಲ್ಲ ಇಟ್ಕೊಂಡಿದ್ದು ಅವರು ಮತ್ತೆ ನಮ್ಮ ಇಲ್ಲಿ ಇದ್ದ ಸಿಬ್ಬಂದಿಗಳು, ಸಾರ್ವಜನಿಕರು.